ಚೇತಕ್ ಮಂಗಳೂರು ಇದರ ನೂತನ ಚೇತಕ್ 2901 ಸ್ಕೂಟರ್ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಹಂಪನಕಟ್ಟೆಯ ಚೇತಕ್ ಶೋರೂಂನಲ್ಲಿ ನೆರವೇರಿತು. ನೂತನ ಚೇತಕ್ 2901 ಸ್ಕೂಟರ್ಗಳನ್ನು ತುಳು ಚಿತ್ರನಟ ಚೇತನ್ ರೈ ಮಾಣಿ, ತುಳು ಚಿತ್ರನಟಿ ಬಿ ವೆಣ್ಯ ರೈ, ಖ್ಯಾತ ಗಾಯಕಿ ಪ್ರತೀಕ್ಷಾ ಭಟ್ ದೀಪ ಬೆಳಗಿಸಿ ರಿಬ್ಬನ್ ಕತ್ತರಿಸಿ ಚಾಲನೆಯನ್ನು ನೀಡಿದರು. ಈ ವೇಳೆ ತುಳು ಚಿತ್ರನಟ ಚೇತನ್ ರೈ ಮಾಣಿ ಮಾತನಾಡಿ, ಬಜಾಜ್ ಸಂಸ್ಥೆ ದೇಶದಲ್ಲಿ ಹೆಗ್ಗಳಿಕೆ ಹೊಂದಿದ ಸಂಸ್ಥೆಯಾಗಿದ್ದು, ಇದೀಗ ನೂತನ ಚೇತಕ್ 2901 ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ತನ್ನ ಗ್ರಾಹಕರಿಗಾಗಿ ಬಿಡುಗಡೆ ಮಾಡಿದೆ. ಅದರಲ್ಲೂ ಇತ್ತೀಚೆಗೆ ಮಳೆ ನೀರಿಗೆ ಸರಿಹೊಂದುವ ಶೈಲಿಯಲ್ಲಿ ಸ್ಕೂಟರ್ ವಿನ್ಯಾಸ ಮಾಡಲಾಗಿದೆ. ಈ ಹಿಂದೆಯೂ ಚೇತಕ್ ಒಂದು ಸುಪ್ರಸಿದ್ಧ ವಾಹನ ಮಾತ್ರವಲ್ಲದೆ ಗ್ರಾಹಕರ ನೆಚ್ಚಿನ ವಾಹನವಾಗಿತ್ತು. ಮುಂದಿನ ದಿನಗಳಲ್ಲಿ ಚೇತಕ್ 2901 ಸ್ಕೂಟರ್ ಅದಕ್ಕೂ ಮಿಗಿಲಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ಆರೂರು ಕಿಶೋರ್ ರಾವ್, ನಿರ್ದೇಶಕರಾದ ಆರೂರು ಅರ್ಜುನ್ ರಾವ್ ತಮ್ಮ ಎಲ್ಲಾ ಗ್ರಾಹಕರಿಗೆ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸೇಲ್ಸ್ ಡಿಜಿಎಂ ಶಿವಪ್ರಸಾದ್, ಸರ್ವಿಸ್ ಡಿಜಿಎಂ ಗುರುಪ್ರಸಾದ್, ಸೇಲ್ಸ್ ಎಜಿಎಂ ರಾಘವೇಂದ್ರ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಚೇತಕ್ 2901 ಸ್ಕೂಟರ್ 5 ವಿವಿಧ ಬಣ್ಣಗಳಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿದ್ದು, ಎಕ್ಸ್ ಶೋರೂಂನ ದರ 95,998 ರೂಪಾಯಿ ಆಗಿದೆ. ಈ ಸ್ಕೂಟರ್ 2.88 ಕೆಡಬ್ಲ್ಯೂಎಚ್ ಬ್ಯಾಟರಿ ಸ್ಕೂಟರ್ 123 ಕೆಜಿ ಇದ್ದು, ಫುಲ್ ಚಾರ್ಜ್ನಲ್ಲಿ 123 ಕಿಲೋಮೀಟರ್ ಚಲಿಸಲಿದೆ. ಇನ್ನು ಮುಖ್ಯವಾಗಿ ಸ್ಕೂಟರ್ 4 ಗಂಟೆಯಲ್ಲಿ 80 ಹೆಕ್ಟಾ ಚಾರ್ಜ್ ಆಗಲಿದೆ. ಅರ್ಪಣೆಯ ಈ ದಿನದಲ್ಲಿ ಸೇರಿರುವಂತಹ ಸಂಸ್ಥೆಯ ಅಧಿಕಾರಿ ವೃಂದದವರೇ, ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಚೇತಕ್ ಅನ್ನುವಂತಹ ಈ ಸ್ಕೂಟರ್ ಎಲೆಕ್ಟ್ರಿಕ್, ಅದು ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ ಸಂಸ್ಥೆ ತಯಾರು ಮಾಡ್ತದೆ ಅಂದಾಕ್ಷಣ ತಾಮುಂದು ಅಂತ ಎಲ್ಲರೂ ಖರೀದಿಗೆ ಮುಗಿಬಿದ್ದಂತಹ ಗ್ರಾಹಕ ಬಂಧುಗಳೇ, ನನ್ನ ಆತ್ಮೀಯ ಮಿತ್ರರೇ, ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಬಹಳ ಸಂತೋಷ ಆಗ್ತಾ ಇದೆ. ಟೂ ವೀಲರ್ ಪ್ರಪಂಚದಲ್ಲಿ ಒಂದು ಹೊಸ ಆಯಾಮವನ್ನು
ತನ್ನದೇ ಆದಂತಹ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡಂತಹ ಸಂಸ್ಥೆ ಬಜಾಜ್. ಯಾಕಂತೇಳಿದ್ರೆ ನಾನು ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇನೆ, ಬಜಾಜ್ ಅಂತ ಒಂದು ಬಜಾಜ್ ಲ್ಯಾಂಬ್ರೆಟಾ ಅಂತ ಒಂದು ಸ್ಕೂಟರ್ ಇತ್ತು. ಆ ಸ್ಕೂಟ್ರನ್ನು ನಾನು ಬಿಟ್ಟಿದ್ದೆ. ಆಗ ಇತ್ತದು ನನ್ನ ಫ್ರೆಂಡ್ಸ್ ಹತ್ರ ಇತ್ತು, ನನ್ನ ಮಾವನವರ ಹತ್ರ ಇತ್ತು. ಅದನ್ನು ಬಿಡುವುದೇ ಒಂದು ಖುಷಿ. ಈಗ ಆ ಬಜಾಜ್ ಸ್ಕೂಟ್ರನ್ನು ನೀವು ಯಾವುದು ಅಲ್ಲ, ನೀವು ಬಜಾಜ್ ಸ್ಕೂಟ್ರನ್ನು ನೀವು ಎಲ್ಲಿ ನೋಡಿದ್ರು ನೀವೊಂದು ಅದಕ್ಕೆ ಯಾವುದು ಈ ಹಳೆಯ ಸಂಗ್ರಹಗಾರದಲ್ಲಿ ಇರ್ತದೆ, ಅದನ್ನು ಅಷ್ಟು ಪ್ರೀತಿಯಲ್ಲಿ ಇವಾಗಲೂ ಕೆಲವು ಕಡೆ ಜೋಪಾನವಾಗಿ ಅದನ್ನು ನೋಡೋದಕ್ಕೆ ಇಟ್ಟಿದ್ದಾರೆ. ಅದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಆ ಬಜಾಜ್ ಸಂಸ್ಥೆಯ ಮೇಲೆ ಗ್ರಾಹಕರು, ಆ ಬಂಧುಗಳು ಇಟ್ಟಿರುವಂತಹ ಪ್ರೀತಿಯ ದ್ಯೋತಕ. ಹಾಗಾಗಿ ಈ ಚೇತಕ್ ಅನ್ನುವಂತಹ ಈ ಹೊಸ ಮಾಡೆಲ್ ಏನು ಬಂದಿದೆಯಾ, ಅದರಲ್ಲಿ ಇನ್ನೂ ಮುಂದುವರಿದು ಗ್ರಾಹಕರಿಗೆ ಹೊಸದಾಗಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಕಡೆ ನೀರು ತುಂಬಿದೆ. ನಮ್ಮದು ಸ್ಮಾರ್ಟ್ ಸಿಟಿ ಆದರೂ ಅರ್ಧ ನೀರು ತುಂಬುತ್ತದೆ. ಇಲ್ಲಿ ಬಿಡಿ ಬೆಂಗಳೂರಲ್ಲಂತೂ ಈ ಸ್ಕೂಟರ್ಗೆ ಉತ್ತಮ ಪ್ರತಿಕ್ರಿಯೆ ಲಭಿಸಬಹುದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಮಳೆ ಬಂದರೂ ಮೊಣಕಾಲವರೆಗೆ ನೀರು ಬರ್ತದೆ. ಅಲ್ಲಿ ಹಲವಾರು ಗಾಡಿಗಳನ್ನು ತಳ್ಳಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಹೆಂಗಸರು ಮಕ್ಕಳು ಒಟ್ಟಿಗೆ ಇದ್ದಾಗ ಈ ತಳ್ಳಿಕೊಂಡು ಹೋಗುವುದನ್ನು ನಾನು ಕಣ್ಣಾರೆ ಕಂಡವ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ. ಹಾಗಾಗಿ ಅಂಥವರಿಗೆ ಇದು ಉತ್ತಮವಾದಂತಹ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅರ್ಧ ಗಂಟೆ ನೀರಲ್ಲಿದ್ದರೂ ಇದೇನಾಗುವುದಿಲ್ಲ, ಸ್ಟಾರ್ಟ್ ಆಗಿ ಮುಂದೆ ಹೋಗ್ತದೆ ಅಂತ ಇವಾಗ ರಾಜವರು ಹೇಳಿದರು. ಅದು ನನ್ನ ಮನಸ್ಸಲ್ಲಿ ತುಂಬ ಗಾಢವಾಗಿ ಬೇರೂರಿದೆ ಈ ವಿಷಯ. ಇದನ್ನು ನಾನು ನನ್ನ ವಾಟ್ಸಪ್ಪಲ್ಲೆಲ್ಲ ಪ್ರಮೋಟ್ ಮಾಡ್ತೇನೆ. ಈ ಹೆಂಗಸರಿಗೆ ಮುಖ್ಯವಾಗಿ, ಅದರಲ್ಲೂ ಈ ಮಕ್ಕಳನ್ನೆಲ್ಲ ಶಾಲೆಗೆ ಕರ್ಕೊಂಡು ಹೋಗುವಾಗ ಅವರು ಆಗುವಂತಹ ಕಷ್ಟ, ಈ ಅಯ್ಯೋ ಅದು ಹೇಳೋದು ಬೇಡ. ನಾನೇ ಕೆಲವು ಸಲ ಗಾಡಿಯನ್ನು ನಿಲ್ಲಿಸಿ ಅಮ್ಮ ನನ್ನ ಗಾಡಿಯಲ್ಲಿ ಬನ್ನಿ ಅಂತ ಬೆಂಗಳೂರಲ್ಲಿ ಕರ್ಕೊಂಡು ಹೋದದ್ದು ಇದೆ. ಹಾಗಾಗಿ ಇದು ಬಹಳ ಉತ್ತಮ ಒಂದು ಚೇತಕ್ ಅನ್ನುವಂತಹ ಸ್ಕೂಟರ್ ಬಜಾಜ್ ಸಂಸ್ಥೆ ಏನು ಬಿಟ್ಟಿದೆಯೋ ಅದು ಗ್ರಾಹಕ ಬಂಧುಗಳ ಪ್ರೀತಿಗೆ ಪಾತ್ರವಾಗುವುದರಲ್ಲಿ ಖಂಡಿತ ಸಂಶಯವೇ ಇಲ್ಲ ಅಂತ ನನ್ನ ಅನಿಸಿಕೆ.